ಕಾರ್ಕಳ ಉತ್ಸವದ 2ನೇ ದಿನದ ಅಂಗವಾಗಿ ಚಲನಚಿತ್ರೋತ್ಸವಕ್ಕೆ ಪ್ಲಾನೆಟ್ ಚಿತ್ರಮಂದಿರದಲ್ಲಿ ತುಳು ನಿರ್ದೇಶಕ ಹಾಗೂ ಚಿತ್ರನಟ ದೇವದಾಸ್ ಕಾಪಿಕಾಡ್ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಸಚಿವರಿಗೆ ಸರ್ಕಾರ ತಕ್ಕ ಪಟ್ಟವನ್ನ ನೀಡಿದೆ. ಜಿಲ್ಲೆಯ ತುಳು ಚಿತ್ರ ಬಿಡುಗಡೆಗೆ ಉಭಯ ಜಿಲ್ಲೆಗಳಲ್ಲಿ ತುಳು ಚಿತ್ರಗಳಿಗಾಗಿ 10-20 ಕೇಂದ್ರಗಳನ್ನು ಮಾಡಿಕೊಡಬೇಕಾಗಿ ಸಚಿವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಐಟು ದೇವರದಾಯ್ತು ಮಾತನ್ನ ಆಶೀರ್ವಾದಗಳು ಪಾಡ್ದಿನ ಕಾಸಿಗೆ ತೊಂದರೆ ಬೈದಿಜಿ ನನ್ನೆಲ್ಲ ಬರಂದಿತ್ತೆ ಅವತಾರ ಒಂದು ಸಿನಿಮಾನು ಕೂಡ ರಿಲೀಸ್ ಮಾಡ್ತಂದಲ್ಲ ಹೊಸ ಸಿನಿಮಾ ಸೃಷ್ಟಿ ಮಾಡ್ತಿಂತ ಬನ್ನಗ ತುಯ್ಯಾನು ಸಾಂಸ್ಕೃತಿಕವಾದ ಪ್ರತಿ ಒಂಜಕ್ಕಲ ಅವಕಾಶ ಈ ಉತ್ಸವಡುಂಡು ಅಂಚಾದ ನಮ್ಮ ಸಂಸ್ಕೃತಿ ಇಲಾಖೆಗೆ ಒಂಜಿ ಮಲ್ಲ ಗೌರವ ತಿಕ್ಕಲಾಗು ಶ್ರುತಿಬದ್ಧವಾದ ಬಾಲ್ಯ ಕಡೆ ಪಟ್ಟ ಒಂದು ಪ್ರಾರ್ಥನೆ ಕೊಟ್ಟ ಬಾಲ್ಯ ಶ್ರುತಿ ಕರೆಕ್ಟ್ ಶ್ರುತಿಯಲ್ಲಿ ನೀನು ಹಾಡಿದೆ ಯಶಸ್ವಿ ಆದ ಖಂಡಿತವಾದ ನಡಪಣು ಚಲನಚಿತ್ರೋತ್ಸವಡು ಬಹುಶಃ ಈಗ ಪರ್ಮಿಷನ್ಗೆ ಅಂತ ಇದನ್ನ ಎನ್ನಲ್ಲ 2-3 ಸಿನಿಮಾನು ಖಂಡಿತವಾಗಲೇ ಅನ್ನು ಕೊರ್ತವೆ ಪ್ರೀ ಧರ್ಮಾರ್ಥವಾದ ಚಂಡಿಗೌರಿ ಉಂಡು ಬರ್ಸ ಉಂಡು ಅರೆಮಗ್ಲೆ ರಿಂಚ ಹಿಟ್ ಸಿನಿಮಾ 100 ಡೇಸ್ ಬಲ್ದಿನ ಸಿನಿಮಾ ಬರ ಐತೆ ತುಳು ಭಾಷೆಗೆ ಮೂಲ ಒಂಜಿ ಪ್ರೋತ್ಸಾಹ ಕೊರ್ನೇಕ್ ನಮ್ಮ ತುಳುನಾಡದ ರಾಜ್ಯಾಧ್ಯಕ್ಷ ನೆಲ್ಲನ್ನು ಕೊಟ್ಟೇನೆ ಅಂಚಿನ ಮನದ ಕೋಟೆ ಅಂಚಿನ ಮುಂದಾಡ ತಗೊರ್ತೇನೆ ಟೋಟಲ್ ಆದ ಬಂದ್ಬಿಡ್ದಾಂಡ ಒಂಜಿ ಸಮರ್ಥವಾಯಿನ ಒಂಜಿ ರಾಷ್ಟ್ರೀಯ ಪಕ್ಷ ನಂಗೆ ತೆಗೆದ್ರು ನಮ್ಮ ಹೆಮ್ಮೆ ಪಡೆಕ ಇಂಚಿನ ಉತ್ಸವಗಳು ಖಂಡಿತ ನಡತೊಂದೇ ಪೂರ್ಣ ಇಡೀ ದೇಶ. ನಂತರ ಮಾತನಾಡಿದ ಸಚಿವ ವಿ ಸುನಿಲ್ ಕುಮಾರ್ ಅವರು, ಹಲವು ಸಂಗತಿಗಳನ್ನು ಜೋಡಿಸಿದಂತಹ ಕಾರ್ಕಳ ಉತ್ಸವವು ನಾವು ಕಷ್ಟಪಟ್ಟು 11 ಚಿತ್ರಗಳನ್ನು ಉಚಿತವಾಗಿ ಪ್ರದರ್ಶಿಸುತ್ತಿದ್ದೇವೆ. ಚಲನಚಿತ್ರಗಳು ಮನೋರಂಜನೆಯ ಜೊತೆಯಲ್ಲಿ ಸಾಮಾಜಿಕ ಜಾಗೃತಿಯನ್ನ ನಿರ್ಮಾಣ ಮಾಡಬೇಕು ಎಂದು ಹೇಳಿದರು. ಮನೋರಂಜನೆಯ ಜೊತೆಯಲ್ಲಿ ಒಂದು ಸಾಮಾಜಿಕ ಜಾಗೃತಿಯನ್ನು ಕೂಡ ನಿರ್ಮಾಣ ಮಾಡಬೇಕು. ಆ ರೀತಿಯಾದಂಥ ಕಾರ್ಯವನ್ನು ಇಂದಿನ ಎಲ್ಲ ಚಿತ್ರಗಳು ಕೂಡ ಮಾಡಿತ್ತು. ಇವತ್ತು ಆ ಹಿನ್ನೆಲೆಯಲ್ಲಿ ಒಂದು ದೇಶಭಕ್ತಿಯ ನಿರ್ಮಾಣ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಉರಿ ಪಿಕ್ಚರ್ ಅನ್ನು ಕೂಡ ನಾವು ಇದರಲ್ಲಿ ತೋರಿಸ್ತಾ ಇದ್ದೇವೆ. ಸಾಮಾಜಿಕ ಕಳಕಳಿ ಉಳ್ಳಂತಹ ಚಲನಚಿತ್ರವನ್ನು ಕೂಡ ಇದರಲ್ಲಿ ಜೋಡಿಸಿದೆ. ಖುಷಿಯಿಂದ ಇರಬೇಕು ಉತ್ಸವ ಅನ್ನುವ ಕಾರಣಕ್ಕೋಸ್ಕರ ತುಳು ಸಿನಿಮಾಗಳನ್ನ ದೊಡ್ಡ ಪ್ರಮಾಣದಲ್ಲಿ ಜೋಡಿಸುವಂತ ಪ್ರಯತ್ನವೂ ಕೂಡ ನಡೆದಿದೆ. ನಂತರ ನಮ್ಮೆಲ್ಲರ ಫೋಕಸ್ ವಸ್ತು ಪ್ರದರ್ಶನ ಕಡೆ ಹೋಗಬೇಕು ಅಂತಿದೆ. ಆ ಹಿನ್ನೆಲೆಯಲ್ಲೇ ಕಾರ್ಯಕ್ರಮಗಳನ್ನೆಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದೆ. ಮಾಡಿ ಕಾರ್ಯವನ್ನ ಮಾಡ್ತಾ ಇದ್ದಂತ 10 ಜನ ತುಳು ಕಲಾವಿದರು ಇವತ್ತು ಜಗತ್ತನ್ನ ಪ್ರತಿನಿಧಿಸ್ತಾ ಇರೋದನ್ನ ನೋಡಿದಾಗ ನಮ್ಗೆ ಅತ್ಯಂತ ಅಭಿಮಾನ ಆಗತ್ತೆ. ನಮ್ಮೂರಿನಲ್ಲಿ ನಮ್ಮ ಸುತ್ತಮುತ್ತ ಇದ್ದಂತ ಕಲಾವಿದರ ತಂಡ ಇವತ್ತು ದುಬೈಗೆ ಹೋಗ್ತಾರೆ, ಅಲ್ಲಿ ಚಲನಚಿತ್ರಗಳು ನಡೆಯುತ್ತೆ. ತುಳು ಫಿಲಂ ಯಾವತ್ತು ರಿಲೀಸ್ ಆಗುತ್ತೆ ಅಂತೇಳಿ ಜನ ಕಾತುರದಿಂದ ನೋಡ್ತಾ ಇರುವಂತ ಕಾಲಘಟ್ಟದಲ್ಲಿ ಇದಾವೆ. ನನಗೆ ಮನೋರಂಜನೆಯನ್ನು ಕೊಡುವಂತ, ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂತ, ಎಲ್ಲರ ಭಾರವನ್ನ ತಿಳಿ ಮಾಡುವಂತ ಕಾರ್ಯವನ್ನ ಚಲನಚಿತ್ರಗಳು, ಅದರಲ್ಲಿ ವಿಶೇಷವಾಗಿ ತುಳು ಚಲನಚಿತ್ರಗಳು ಮಾಡುತ್ತೆ. ಅದೊಂದು ಒಳ್ಳೆಯ ಅವಕಾಶವನ್ನ ಇವತ್ತು ನಮ್ಮ ಚಲನಚಿತ್ರೋತ್ಸವದಲ್ಲಿ, ಉತ್ಸವ ಚಲನಚಿತ್ರೋತ್ಸವದಲ್ಲಿ ಮಾಡುವಂತ ಪ್ರಯತ್ನವನ್ನ 3 ದಿನಗಳ ಕಾಲ ಮಾಡಿದೆ. ವೇದಿಕೆಯಲ್ಲಿ ಸುಮಾ ಕೇಶವ್, ಚಿತ್ರಮಂದಿರದ ಮಾಲೀಕರು ಉಪಸ್ಥಿತರಿದ್ದರು.